ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 19. ನೀವೇನಾರ ಮುಂಚಿನ 18 ಭಾಗಗಳನ್ನು ನೋಡಿದಂದ್ರೆ ಫಸ್ಟು 18 ವಿಡಿಯೋ ನೋಡ್ಬಿಟ್ಟು ಆಮೇಲೆ ಭಾಗ 19 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ, ಈ ಥರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಆಯ್ತನಮ್ಮ, ಸ್ವಲ್ಪ ಬೇಗ ತೊಳೆಯಮ್ಮ. ಇದೇನಮ್ಮ ಇದು, ತೊಳಿಲ ಬಾಡುವ ಅಂತ ನಿಧಾನ ತೊಳಿತಾರಮ್ಮ. ಪಾತ್ರೆ ಸೌದೋಗ್ತಾವ. ಬೇಗ ಉಜ್ಜು. ಇನ್ನೂ ಒಂದು ರಾಶಿ ಪಾತ್ರೆ ಇದಾವೆ, ಈಗ ತಂದಾಕ್ತಾರೆ. ಈಗ ಬೇಗ ತೊಳಿ. ತೊಳಿತಾ ಇದೀನಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಕೈ ಊದ್ಕೆ ಬಿಟ್ಟದ ಸರ್, ಮೇಡಮ್ ಹೊಡೆದಿಕ್ಕೆ ತೊಳಿತಾ ಇದೀನಿ ಸರ್, ಇಲ್ಲಿ ಸರ್ ತೊಳಿತೀನಿ. ನಾನೇ ಸದ್ಯವ ಕೈ ಕಾಲ ನೋವಾಗಿ ಶಿವನೇ ದೇವ್ರೆ ಅಂತ ಇದೀನಿ. ಅಂತಾರ ಬೇಗ ತೊಳಿಬೇಕಂತೆ, ಬೇಗ ಯಾವ ಕಾಲ ಆಗತ್ತೆ, ಹೋಗು. ಹೋಗಯ್ಯ, ಅಲ್ಲಿ ಇವನ್ನೆಲ್ಲ ತಗೊಂಡೋಗ್ಬಿಟ್ಟು ಅವಮ್ಮ ಪಾತ್ರೆ ಬೆಳಗ್ತೈತಲ್ಲ, ಅಲ್ಲಿ ತಗೊಂಡೋಗಿ ಹಾಕಯ್ಯ, ಬೆಳಗುತ್ತವ ಅಮ್ಮ. ಇದೇನಪ್ಪ ಇದು, ಒಂದ್ ಗಾಡಿ ತಗೊಂಡ್ ಹಾಕ್ತಾರ ಪಾತ್ರೆ, ಇಷ್ಟ ನಾನೇ ಬೆಳಬೇಕಾ? ಅಯ್ಯೋ ದೇವ್ರೆ. ಏನ್ ಮಾಡ್ದಪ್ಪ ಈಗ? ನನಗಂತೂ ತಲೆ ಕೆಟ್ಟ ಗೊಬ್ಬರ ಆಗ್ತೈತೆ. ಇವಳು ನೋಡ್ರಿ, ಆದಷ್ಟು ಬೇಗ ಬೇಲ್ ತಗೊಂಬ ಅಂತ ಏನು ಬೈದಿಕ್ತಾಳೆ. ಹಂಗೆ ಜೈಲಿಗೆ ಓರ್ಸಾಕು, ಬಾಯಿ ಬಂದ ಬೈತಾಳೆ. ಇಲ್ಲಿ ಯಾರನ್ನು ಕೇಳೋಣಪ್ಪ, ಬೇಲ್ ಕೊಡ್ಸಿ ಅಂತವ. ಇವಳ ಬಗ್ಗೆ ಎಲ್ಲರಿಗೂ ಗೊತ್ತೈತೆ, ಯಾರು ಕೊಡಲ್ಲ ಅಂತಾರೆ. ಯಾರನ್ನು ಕೇಳೋದು, ಏನು ಮಾಡೋದು ನೋಡಂತಾನೆ. ರಾಮಣ್ಣನೇ ಒಂದು ಮಾತು ಕೇಳ್ತೀನಿ. ಅಣ್ಣ ಏನೋ ಆಗಿದ್ದಾಗ್ಬಿಡತ್ತೆ ಕಾಣ, ತಪ್ಪಾಯತ್ತೆ, ದಯವಿಟ್ಟು ಅವಳಿಗೆ ಬೇಲ್ ಕೊಟ್ಬಿಟ್ಟು ಬಿಡ್ಸೋಣ ಅಂತ ಕೇಳ್ತೀನಿ ನೋಡೋಣ. ಅವ್ರು ಕೊಡ್ಸೋದು ಡೌಟೇ, ಯಾಕೆಂದ್ರೆ ಇವಳು ಬುದ್ಧಿ ಗೊತ್ತೈತಲ್ಲ. ಈಗ ಇವಳು ಮನೆಯಲ್ಲಿ ಮೊದಲೇ ಅವ್ರು ತಗೊಬಿಟ್ಟು ನನಗೆ ಏಟ ಆಯ್ತು ಅಂದ್ಬಿಟ್ಟು 50 ರೂಪಾಯಿ ಕಿತ್ತವಳೆ. ಅದನ್ನೇ ತೀರಿಸಿಲ್ಲ ನಾವಿನ್ನು. ಇನ್ನೆಲ್ಲಿ ಬೇಲ್ ಕೊಡ್ತಾರೆ ನೋಡಂತ ಒಂದು ಮಾತು ಕೇಳ್ತೀನಿ. ಆಗ ಅವರೇ ಬತ್ತವ್ರೆ. ಅಣ್ಣ ಆಯ್ತೇನಣ್ಣ ತಿಂಡಿ? ಓ, ಏನಪ್ಪ ರಂಗಣ್ಣ, ಆಯ್ತು ಕಣಯ್ಯ, ನಿಂದಾಯ್ತಾ? ಮುಖಣ್ಣ ಆಯ್ತು. ಏನಯ್ಯ, ನಿನ್ನ ಹೆಂಡತಿ ನೋಡ್ಕೊಂಬರಕ್ ಹೋಗಿದ್ದೆ ಜೈಲಿಗೆ, ಹೆಂಗಿದ್ದಾಳ ನಿನ್ನ ಹೆಂಡತಿ? ಮುಖಣ್ಣ ಮೊನ್ನೆ ಹೋಗಿದ್ದೆ, ನೋಡ್ಕೊಂಬಂದೆ. ಅಯ್ಯೋ, ಅವಳಂತೂ ಈಗ ತುಂಬ ಬದಲಾಗ್ಬಿಟ್ಟಿದ್ದಾಳೆ ಕಾಣ, ತುಂಬಾನೇ ಒಳ್ಳೆಳಾಗ್ಬಿಟ್ಟಿದ್ದಾಳೆ. ಮೊದ್ಲಂಗಿಲ್ಲೀಗ ಜೈಲಲ್ಲಿ ಚೆನ್ನಾಗಿ ಬೆಂಡತ್ ಬ್ರೇಕ್ ಹಾಕಿರಲ್ಲ, ತುಂಬ ಬದಲಾಗ್ಬಿಟ್ಟಾಳೆ. ನಿಮ್ಮ ನೆನೆಸ್ಕೊಂಡಣ ಗೋಳು ಅಂತ ಹೊಟ್ಬಿಟ್ಲು ಕಾಣ. ನನ್ನ ಶಂಡ ಹಾಕೊಳ್ತಾಳೆಯ ನಿನ್ನಂತಿ? ಅಯ್ಯೋ, ಅದ್ರ ಕತೆ ಯಾಕೆ ಕೇಳ್ತೀರಾ? ನಿಮ್ಮ ಹತ್ರವ ನಂಗೆ ಏಟ ಆಯ್ತು ಅಂದ್ಬಿಟ್ಟು 50 ರೂಪಾಯಿ ಇಸ್ಕೊಂಡು ಹೋಗಿದ್ದಲ್ಲ, ಅದು ನೆನೆಸ್ಕೊಂಬಿಟ್ಟು ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ರಾಮಣ್ಣರಿಗೆ ದೇವ್ರಂತ ಮನುಷ್ಯವರು ಅಂತಾರೆ, ಇಂಥ ಮೋಸ ಮಾಡ್ಬಿಟ್ಟನಪ್ಪ ದೇವ್ರೇ ಅಂತವ. ಲಾಭ ಅಂತ ಬಾಯಿ ಬಡ್ಕೊಂಬಿಟ್ಲು. ಅಮ್ಮ ದೊಡ್ಡರಂಗಜ್ಜಿ ನೆನೆಸ್ಕೊಂಡು, ಆ ಗೌರಿ ನೆನೆಸ್ಕೊಂಡು ಅಲ್ಲವಾ, ಎಂಥ ತಪ್ಪು ಕೆಲಸ ಮಾಡ್ಬಿಟ್ನಪ್ಪ, ಎಂಥ ಅಲ್ಕ ಕೆಲಸ ಮಾಡ್ಬಿಟ್ಟಪ್ಪ ನಾನು, ಎಂಥ ಮನೆಯಾಗ ಕೆಲಸ ಮಾಡ್ಬಿಟ್ನಪ್ಪ. ಯಾಕಾರಪ್ಪ ಹಿಂಗಾಗಿದ್ದೆ ನಾ ಮುಂಚೆಯ? ಯಾಕಾರ ಈ ಥರ ತಪ್ಪು ಮಾಡಿದ್ಲು ಅಂತವ ಗೋಳಾಡ್ಬಿಟ್ಲು ಕಾಣ. ಫಸ್ಟ್ ನಾನು ಬಂದ ತಕ್ಷಣ ಜೈಲಿಂದವ ರಂಗಣ್ಣವ್ರ ದುಡ್ಡ ಅವ್ರ ಮನೆ ತಕ್ಕ ಹೋಗ್ಬಿಟ್ಟು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿ ಎಲ್ಲ ತೀರಿಸ್ಬಿಡ್ತೀನಿ. ಅವ್ರು ಏನು ಹೇಳಿದ್ರು ಸರಿ, ಕಾಲ ತೋರಿಸಿದ ಕೈಲಿ ಮಾಡ್ತೀನಿ ನಾನು. ತೀರಿಸಿ ಅವ್ರನ್ನ ತನ್ನ ಕ್ಷಮಿಸ್ಬಿಟ್ರೆ ಸಾಕು, ಮೊದ್ಲ ಕೆಲಸ ಮಾಡ್ಬಿಡ್ತೀನಿ. ಅತ್ತಿಗೆ ಬಂದ ತಕ್ಷಣ ಅವ್ರನ್ನೆಲ್ಲ ಸಾಲ ತೀರಿಸ್ಬಿಡ್ತೀನಿ ಅಂತವ ಗೋಳೋ ಅಂತ ಹೊತ್ಬಿಟ್ಟು ಕಾಣ ನಿನ್ನ ನೆನೆಸ್ಕೊಂಡು. ಹೌದೇನೆಯ, ನಿಜವಾ? ನಿನ್ನ ಹೆಂಡತಿ ಮಾದೇವಿ ಹಂಗ್ ಬದ್ಲಾಗ್ಯಾಳ? ಅಷ್ಟೊಂದು ಒಳ್ಳೆಳಾಗ್ಯಾಳ? ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀರಾ? ತುಂಬಾನೇ ಒಳ್ಳೆಳಾಗ್ಬಿಟ್ಟಿದ್ದಾಳೆ. ಗುಳ್ಳೆ ನರಿ ಇದ್ದಂಗಿದ್ದವಳು ನಿಯತ್ತಿ ನಾಯಿ ಆಗ್ಯಾಳೆ. ಇದ್ದಂಗಿದ್ದವಳು ಹೂ ಆದಂಗೆ ಆಗ್ಬಿಟ್ಟವಳೆ. ಅವಳು ನೋಡ್ರಿ, ಅವಳೆ ಅಂತ ಗೊತ್ತೇ ಸಿಗಲ್ಲ, ಹಂಗಾಗ್ಬಿಟ್ಟವಳು, ಅಷ್ಟು ಒಳ್ಳೆಳಾಗ್ಬಿಟ್ಟವಳೆ. ಅದಕ್ಕೆ ಯಾರು ಬೇಗ ಕೊಟ್ಬಿಟ್ರು ಸಾಕು, ಹಚ್ಕೊಂಬಿಟ್ಟು ರಾಮಣ್ಣವ್ರ ಸಾಲ ತೀರಿಸ್ಬಿಡ್ತೀನಿ ಕಣಪ್ಪ, ಅವ್ರ ಕಾಲು ಬಿದ್ಬಿಟ್ಟು ತಪ್ಪಾಯ್ತು ಕಾಣ ಅಂತ ಬೇಡ್ಕೊಂಬಿಡ್ತೀನಿ ಕಾಣಪ್ಪ ಅಂತವ ಗೋಳೋ ಅಂತ ಹೊತ್ಬಿಟ್ರು ಕಾಣ. ಹೌದಾ? ಅದಕ್ಕೆ ನೀವೇ ಏನಾರ ದೊಡ್ಡ ಮನಸ್ಸು ಮಾಡಿ ಅವಳಿಗೆ ಬೇಲ್ ಕೊಡ್ತೀರ ಅಂತ ಕೇಳೋಣಂತವ. ಇವಾಗ ನಿಮ್ಮ ಅಂತಕ್ಕೆ ಬರೋಣ ಅಂತ ಬತ್ತಾಯಿದ್ದೆ. ಎಷ್ಟೊತ್ತಿ ನೀವೇ ಸಿಕ್ಕಿರಿ ನೋಡೋಣ, ದಯವಿಟ್ಟು ಅವಳಿಗೆ ಬೇಲ್ ಕೊಡಿಸ್ಬಿಡೋಣ. ಏನಂದಯ್ಯ, ಬೇಲ್ ಕೊಡಿಸ್ಬೇಕಾ? ನಿನ್ ಕಣ್ಣಿನ ನಾನು ಹೆಂಗ್ ಕಾಣ್ತಾ ಇದ್ದೀನಿ? ನನ್ನೇನು ಎಡ್ಡು ಮಾಡ್ಕೊಂಬಿಟ್ಟಿದ್ಯಾ? ಅವಾಗ ಇಸ್ಕೊಂಡಿದ್ದ 50 ರೂಪಾಯಿನ ಏನೋ ಕೊಟ್ಟಿಲ್ಲ. ಕೆಲ್ಸಕ್ಕೆ ಬರೋಣ ಓಲಿಂದ್ರೆ ಕೆಲ್ಸಕ್ಕೆ ಬರಲ್ಲ. ನಿನ್ ಕರಿತಾ ಇದೀನಿ 2 ತಿಂಗಳಿಂದ ನಾವು ಬರಯ್ಯ ಕೆಲ್ಸಕ್ಕೆ, ದಿನ 500 ರೂಪಾಯಿ ತೀರ್ಸ್ಕೊಂಡು ಹೋಗ ಅಂತಂದ್ರೆ ನೀನು ಬತ್ತಾ ಇಲ್ಲ. ಈಗೆಲ್ಲ ಬೇಲ್ ಕೊಡಿಸ್ಬೇಕಂತ ಬೇಲ? ಅದೇನೋ ಹೇಳ್ತಾರಲ್ಲ, ಆಗ್ಲು ಕಂಡ ಬಾವಿಗೆ ರಾತ್ರಿ ಬಿದ್ದು ನಂಗೆ ಆಗುತ್ತೆ. ಗೊತ್ತಿದ್ದು ನಿನ್ಗೆ. ನಿನ್ನ ಎತ್ತಿ ಬೇಲ್ ಕೊಡ್ಸಿರೆ ಆಮೇಲೆ ನಾನು ಅನ್ಭವಿಸ್ಬೇಕಾಗುತ್ತೆ, ನಾನು ಜೈಲ್ಗೆ ಹೋಗ್ಬೇಕಾಗ್ತ ಆಮೇಲೆ. ಬೇಲ್ ಕೊಡ್ಬೇಕಂತ ಬೇಲ? ಫಸ್ಟು ನಾಳೆಯಿಂದ ಕೆಲ್ಸಕ್ಕೆ ಬಂದು ಆ ಸಾಲ ತೀರ್ಸು. ಬೇಲ್ ಕೊಡ್ಲಿ ಅಂದ್ಬಿಟ್ಟು ನಾಡ್ಕಾಡ್ತಿದ್ಯಾ? ಹಂಗಾಗ್ಬಿಟ್ಟವಳೆ, ಹಿಂಗಾಗ್ಬಿಟ್ಟವಳೆ, ಒಳ್ಳೆಳಾಗ್ಬಿಟ್ಟವಳೆ ಅಂತವ. ಇನ್ನೇನ್ ಬುದ್ಧಿ ನನಗೆ ಗೊತ್ತಿಲ್ವನಯ್ಯ? ಅಲ್ಲ, ಸ್ವಂತ ಗಂಡನಯ್ಯ ದುಡ್ಡಿಗೋಸ್ಕರವ ಕಾಲ್ ಮುರ್ಕೊಂಬಿಟ್ಟವನೆ, ಹಂಗಾಗ್ಬಿಟ್ಟವನೆ, ಹಿಂಗಾಗ್ಬಿಟ್ಟವನೆ, ನಿಮೋಸಿ ತಗೊಂಡೋಗ್ಬಿಟ್ಟಿದೀವಿ. ಹಂಗೆ ಅಂತ ಸುಳ್ಳು ಹೇಳ್ದಾಳು ಅಂತಾರಲ್ಲೇ ಒಳ್ಳೆಳಾಗ್ತಲ್ಲ. ನನ್ನ ಹತ್ರನೇ ನಾಡ್ಕಾಡಕ್ ಹೋಗ್ಬೇಡ. ಫಸ್ಟು 50 ರೂಪಾಯಿಗೆ ನಾಳೆಯಿಂದ ಕೆಲ್ಸಕ್ಕೆ ಬಂದು 50 ರೂಪಾಯಿ ತೀರ್ಸೋದ್ ಕಲಿ. ವರ್ಕೌಟೇ ಆಗಲಿಲ್ಲ. ಏನಾರ ಮಾಡ್ಬಿಟ್ಟು ರಾಮಣ್ಣವ್ರನ್ನ ನೈಸ್ ಮಾಡ್ಬಿಟ್ಟು ಅಟ್ಟ ಕೇರಿಸ್ಬಿಟ್ಟು ಬೇಲ್ ಕೊಡಂಗೆ ಮಾಡೋದಂತಂದರೆ ವರ್ಕೌಟೇ ಆಗಲಿಲ್ಲ. ಈಗ ಯಾರನ್ನು ಕೇಳೋದಪ್ಪ ಬೇಲ್ ಕೊಡ್ರಿ ಅಂತವ? ಕಿತ್ತೋದಳಿ ಲೋಪರ್ಲಡ್ಡಿ ಸುಮ್ಮನೆ ಹಂಗೆ ಆಬಾಡ ಕಣೆ, ಉಚ್ಚನ ಯಾರ್ದಂಗೆ ಅಂತ ಅಂದ್ರವಾ ಕೇಳಲ್ಲ. ಹಿಂಗೆ ಮಾಡ್ಕೊಂಬಿಟ್ಟು ನನ್ನ ಪ್ರಾಣ ತಿಂತಾಳೆ, ಬೇಲ್ ತಗಮ್ಮ ಅಂತವ.
ಎಲ್ತಾರ ಯಾರು ಕೊಡ್ತಾರೆ ಈ ಮುಷ್ಣಿಗೆ? ನಿಂಗಣ್ಣ ಬತ್ತು ಅಂತ ತಡಿ ನೋಡೋಣ, ನಿಂಗಣ್ಣನ ಕೇಳೋಣ, ಅವನೇನಾರ ಕೊಡ್ತಾನೆ ನಾನು. ವಾ ಏನ್ಲ ರಂಗಣ್ಣ ಈಗ ನಿಂತ್ಕೊಂಬಿಟ್ಟೆ? ಅಣ್ಣ ಸುಮ್ಮನೆ ನಿಂತ್ಕೊಂಡೆ. ಆಯ್ತಾ ತಿಂಡಿ? ಮುಖಂಡ ಆಯ್ತು, ನಿಂದಾಯ್ತಾ? ಮುಖಾಣ ಆಯ್ತು. ಅಣ್ಣ ನಿಂಗಣ್ಣ ನಿಮ್ಮಿಂದ ಒಂದು ಸಹಾಯ ಬೇಕಣ್ಣ. ನನ್ನ ಹೆಂಡತಿ ಜೈಲಿಗೆ ಹೋದ್ಮೇಲೆ ತುಂಬಾನೇ ಬದಲಾಗ್ಬಿಟ್ಟಾಳೆ, ತುಂಬಾನೇ ಒಳ್ಳೆಳಾಗ್ಬಿಟ್ಟಾಳೆ. ಈಗ ಮೊದ್ಲಂಗಿಲ್ಲ, ಈಗ ಅಚಿಪೋನು ಸಾಕಣಪ್ಪ. ಇನ್ನು ಮುಂದಾರೋ ಚೆನ್ನಾಗಿರ್ತೀನಿ, ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ, ಒಳ್ಳೆಳಾಗಿರ್ತೀನಿ ಅಂತವ ಗೋಳೋ ಅಂತ ಅಳ್ತಾಳೆ ಕಾಣ. ಅದಕ್ಕೆ ಪೊಲೀಸ್ನವರು ಯಾರು ಬೇಲ್ ಕೊಟ್ರೆ ಅತಿಗೆ ಬರ್ತೀನಿ ಅಂತ ಹೇಳ್ಯಾರೆ. ಅಣ್ಣ ದಯವಿಟ್ಟು ಅವ್ಳಿಗೆ ಬೇಲ್ ಕೊಟ್ಬಿಟ್ಟು ಅತಿಗೆ ಬರೋಣ ಮಾಡೋಣ, ಅದನ್ನು ಸಹಾಯ ಮಾಡೋಣ ದಯವಿಟ್ಟು.